ಹಾಯ್ ನಮಸ್ಕಾರ. ಮ್ಯಾಂಗ್ಳೂರ್ ಟು ಮುಂಬೈ. ಸೊ ನಮ್ಮ ಸಿನಿಮಾ ಜೈ ಮುಂಬೈಡ್ ಪ್ರೀಮಿಯರ್ ಆವೊಂದುಂಡು ಇನಿ ಶುಕ್ರವಾರ ಎಲ್ಲ ಸಂಡೇ. ಸೊ ನಮ್ಮ ಸಿನಿಮಾ ಜೈ ಸೂಪರ್ ಸಕ್ಸಸ್ ಆಗಿದೆ ನಮ್ಮ ಊರಲ್ಲಿ. ಆ್ಯಂಡ್ ಇವಾಗ ಮುಂಬೈಗೆ ನಮ್ಮ ಪಯಣ ಇದೇ ಡಿಸೆಂಬರ್ 14ಕ್ಕೆ ನಮ್ಮ ಜೈ ಸಿನಿಮಾ ಮುಂಬೈಯಲ್ಲಿ ಮೆಗಾ ಪ್ರೀಮಿಯರ್ ನಡೀತಾ ಇದೆ. 25 ಶೋಗಳು, ಒಂದು ತುಳು ಸಿನಿಮಾಗೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಒಂದೇ ದಿನ ಇಷ್ಟೊಂದು ಪ್ರೀಮಿಯರ್ ಶೋಸ್ ನಡೀತಾ ಇರೋದು. ಆ್ಯಂಡ್ ಒಂದು ಮಜಾ ಜರ್ನಿ ಅಂತ ಹೇಳ್ಬೋದು. ಸೊ ಏನೇನೆಲ್ಲ ಆಗುತ್ತೆ ಈ ಜರ್ನಿನಲ್ಲಿ ಅದನ್ನು ವಿಲ್ ಟ್ರೈ ಟು ಕವರ್ ಅಪ್. ಸೊ 3 ಗಾಡೀಲಿ ಹೋಗ್ತಾ ಇದ್ದೀವಿ, 15 ಜನ ಇದ್ದೀವಿ. ಆ್ಯಂಡ್ ಇದು ನಂದಲ್ಲ ಗಾಡಿ, ನಂದು ಸಣ್ಣದು, ಇದು ಪ್ರೊಡ್ಯೂಸರ್ದು. ಸೊ ನನ್ನ ಪ್ರಕಾರ ತುಂಬ ವರ್ಷಗಳ ನಂತರ ಅಂದ್ಕೋತೀನಿ ಇಷ್ಟು ಬೆಳಿಗ್ಗೆ ಒಂದು ಬೀಚ್ ಪಕ್ಕದಲ್ಲಿರೋವಂಥದ್ದು. ಸೊ ಕುಂದಾಪುರದಲ್ಲಿದ್ದೀವಿ, ಆನ್ ದ ವೇ ಟು ಮುಂಬೈ. ಪ್ರಶಾಂತವಾಗಿರೋಂಥ ವಾತಾವರಣ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬೆಳಗಿನ ಹೊತ್ತು ಸಮುದ್ರವನ್ನು ನೋಡೋದು ಇಟ್ಸ್ ನೆಕ್ಸ್ಟ್ ಲೆವೆಲ್ ಮಜಾ. ಸೊ ಬೀಚನ್ನೇ ನೋಡ್ತಾ ಇದ್ರೆ ನಾವು ಟೈಮಿಗೆ ರೀಚ್ ಆಗಲ್ಲ. ಸೊ ವಿ ಹ್ಯಾವ್ ಟು ಮೂವ್ ಬಿಕಾಸ್ ನಮ್ಮ ಟಾರ್ಗೆಟ್ ಸಂಜೆ 5 ಗಂಟೆಗೆ ರೀಚ್ ಆಗೋದು. ಆಗ್ತೀವಾ ಇಲ್ವಾ ನೋಡೋಣ. ಲೆಟ್ಸ್ ಗೋ. ಸಮಯ ಸರಿಯಾಗಿ 7:40. ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್. ವಿ ಆರ್ ಇನ್ ಓಲ್ ಬನ್ನಿ, ವಿ ಆರ್ ಇನ್ ಕುಮಟಾ. ಸವಿಸೇವಿ ತುಪ್ಪ ಅದಾರೆ, ಸವಿಸೇವಿ ತುಪ್ಪ, ಸವಿಸೇವಿ ಉಪ್ಪಿಟ್ಟು. ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಟ್ರೈ. ಆಯಿತು, ಇದು ಉಪ್ಪಿಟ್ಟು ತುಂಬ ಚೆನ್ನಾಗಿದೆ. ನನಗೆ ಯೂಶಲಿ ಉಪ್ಪಿಟ್ಟು ಇಷ್ಟ, ಇದು ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಟ್ರೈ. ಖುಷಿಯಾಗಿ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದಾ, ಇವಾಗ ನೋಡ್ತಿಲ್ಲ. ಥ್ಯಾಂಕ್ ಯು. ಬ್ರೇಕ್ಫಾಸ್ಟ್ ಇಸ್ ಡನ್. ಸೊ ಮುಂದಿನ ನಿಲ್ದಾಣ ಮಧ್ಯಾಹ್ನದ ಊಟಕ್ಕೆ ಬ್ರೇಕ್ಫಾಸ್ಟ್ ಆಂಡೆ. ಸೊ ನನ್ನ ಟೈಮ್ ವೇಸ್ಟ್ ಮಲ್ಪೆರಜ್ಜಿ ನಮ್ಮ ಟಾರ್ಗೆಟ್ ರೀಚ್ ಆಗೋದು ನನ್ನ ಬೇಗ ಬಿದ್ದಾರೋಡು. ಸೊ ಲೆಟ್ಸ್ ಗೋ. ರಂಜಿತಣ್ಣ ಬರ್ಚಾನೆಗೆ ಬರಲಿ. ಬರ್ಚಾನದ ಬಗ್ಗೆ ಎಂಡ ಮಾತಿರ್ಜಿ ವ್ಯವಸ್ಥೆ. ಓಕೆ. ಸೊ ಇವಾಗ ಮುಂದೆ ಬಂದು ಕಾರವಾರದಲ್ಲಿದ್ದೀವಿ. ಕಾರವಾರ ನೇವಲ್ ಬೇಸ್ ಎಲ್ಲ ಕಳೆದು ಮುಂದೆ ಬಂದಿದ್ದೀವಿ ಅಷ್ಟೇ. ಸೊ ನಮ್ಮ ಜರ್ನಿ ಮುಂದುವರಿಯುತ್ತೆ. ಲೆಟ್ಸ್ ಗೋ. ಇವಾಗ ಗೋವಾದಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ಯಾರೋ ಹೇಳಿದ್ರು 10 ರೂಪಾಯಿ ಕಡಿಮೆ ಫ್ಯೂಲ್ಗೆ ಅಂತ. ಸೊ ಹಾಗಾಗಿ ನಾವು ಫುಲ್ ಟ್ಯಾಂಕ್ ಮಾಡ್ತಾ ಇದ್ದೀವಿ. 10 ರೂಪಾಯಿ ಆದರೂ ಉಳಿಲಿ ಅಂತ. भैया इधर का अबे जल्दी बोल, कल सुबह पनवेल निकलना है. नाम क्या है ये प्लेस का? परसोड़ा मापसा. हाँ, आप किधर से? यूपी से. अब जय बोल, हमारा मूवी का नाम है जय. जय देखेंगे आप? हिंदी में आएगा तो बिल्कुल देखेंगे. सुनील शेट्टी सर है इस सिनेमा में. देखो ये इधर है, हमारा स्टिकर है इसमें इधर. ಥ್ಯಾಂಕ್ ಯು. ಹೋಗ್ಯಾ? ಥ್ಯಾಂಕ್ ಯು. ಇಲ್ಲಿಂದ ನಮ್ಮ ಪಯಣ ಮುಂದೆ ಸಾಗ್ತದೆ. ನೆಕ್ಸ್ಟ್ ಸ್ಟಾಪ್ ಊಟಕ್ಕೆ. ಬಾಯ್, ಸಿ ಯು. ಓ AC ರೆಸ್ಟೋರೆಂಟ್. ರೆಸ್ಟೋರೆಂಟ್ ಸ್ಪೆಲ್ಲಿಂಗ್ ತಿಳಿಯಲ್ಲ. ನಾವಿವಾಗ ಆಲ್ಮೋಸ್ಟ್ ಮುಂಬೈ ಎಂಟರ್ ಆಗ್ತಾ ಇದ್ದೀವಿ. ಒಂದು ಪ್ಲೇಸ್ಗೆ. ಹಲೋ, ಪ್ಲೇಸ್ ಒಂದು ಯಾವ ಪ್ಲೇಸ್ ಅಂತ ದೇವರನ್ನೇ ಗೊತ್ತಿಲ್ಲ. ಬಟ್ ವಿ ಆರ್ ಇನ್ ಮಹಾರಾಷ್ಟ್ರ. ಸೊ ಇಟ್ಸ್ ಟೈಮ್ ಫಾರ್ ಮಕ್ ಬದಲಾಂಜ್.
ಮುಂಬೈಯಲ್ಲಿ ನಮ್ಮ ಕರ್ನಾಟಕದವರೊಬ್ಬರು ಸಿಕ್ಕಿದ್ದಾರೆ. ಅಣ್ಣ ನಮಸ್ತೆ, ಏನು ಹೆಸರು? ಗಂಗಾಧರ ಪ್ರಧಾನಿ ಸರ್. ಗಂಗಾಧರ ಪ್ರಧಾನಿ. ಓ, ಅವ್ರ ಹೆಸರಲ್ಲೇ ಪ್ರಧಾನಿ ಇದ್ದಾರೆ. ಸೊ ಫ್ಯೂಚರಲ್ಲಿ ನೀವು ಪ್ರಧಾನಮಂತ್ರಿ ಆದರೂ ಆಗ್ಬೋದು. ಅಲ್ಲದೆ ಯಾರು ಗೊತ್ತು, ಏನಕ್ಕೆ ನೋ ಅಂತಿದ್ದೀರಾ? ಒಳ್ಳೇದಾಗಲಿ. ಎಷ್ಟು ವರ್ಷ ಆಯಿತು? ಇಲ್ಲ ಸರ್, ಈಗ ನಿನ್ನೆ ಒಂದು ತಿಂಗಳಾಯ್ತು ರೀ. ಓಹೋ. ನಾನು ಹೋಗೋದು ಊರ ಕಡೆ ರೀ, ನಂಗೆ ಸರಿ ಅನ್ಸಲ್ಲ. ಸೊ ಜಾಲಿ ಮಾಡಿ ಆಯಿತಾ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ನೈಸ್ ಮೀಟಿಂಗ್ ಯು. ನಮ್ಮ ವಿಲನ್ ಇದ್ದಾರೆ, ಜೈ ಸಿನಿಮಾದ ವಿಲನ್. ಸೊ ಯಾವ ಆ್ಯಂಗಲಲ್ಲೂ ವಿಲನ್ ಆಗಿ ಕಾಣ್ತಿಲ್ಲ ಅವರು. ಸೊ ಮುಖ ಎಲ್ಲ ನೋಡಿ ಗ್ಲೋ ಬರ್ತಿದೆ ಆ್ಯಂಡ್ ಫುಲ್ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ. ಸರ್ ಹೇಳಿ, ಎಲ್ಲಿಗೆ ನಿಮ್ಮ ಪಯಣ, ಏನು ಸಮಾಚಾರ? ನಮ್ಮ ಪಯಣ ಈಗ ಮಂಗಳೂರಿಂದ ಮುಂಬೈಗೆ 2 ಪಿಟ್ ಸ್ಟಾಪ್ ಆಗಿದೆ ಆಲ್ರೆಡಿ. ಅದ್ಭುತವಾದಂಥ ರೆಸ್ಟೋರೆಂಟ್ ಇಲ್ಲಿ ಬ್ರಹ್ಮಗಿರಿಯಲ್ಲಿ. ಸೊ ಇನ್ನು ಬ್ರಹ್ಮಗಿರಿಯಾ? ಬ್ರಹ್ಮಗಿರಿ ಅಂದ ಹೌದು, ಬ್ರಹ್ಮಗಿರಿಯಲ್ಲಿ. ಸೊ ಫಸ್ಟ್ ಟೈಮ್ ಕಾಲೇಜ್ ದಿನ ಮತ್ತು ತುಂಬ ವರ್ಷಗಳ ನಂತರ ಒಂದು ದೊಡ್ಡ ಟೀಮ್ ಜೊತೆ ನಾನು ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಸೊ ವೆರಿ ಹ್ಯಾಪಿ. ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಇದೆ, ತುಂಬ ಇದೆ. ಸೊ ನೋಡೋಣ ಬಾಂಬೆ, ವಾಟ್ಸ್ ವೇಟಿಂಗ್ ಫಾರ್ ಅಸ್ ಇನ್ ಬಾಂಬೆ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥದ್ದು ನಿಮ್ಮ ಸೌಂದರ್ಯದ ರಹಸ್ಯ ಅಂತ ಸಂತೂರ್ ಸಂತೂರ್ ಅವರು ದಯವಿಟ್ಟು ನೋಡ್ತಾ ಇದ್ದಾರೆ, ನಮ್ಗೊಂದು ಸ್ವಲ್ಪ ಆ್ಯಡ್ ಎಲ್ಲ ಕೊಟ್ಟು ಸಹಕರಿಸಬೇಕು. ಅವರೆಲ್ಲದ್ರು ಅಲ್ಲ ಈ ಬಿರೋವೇನಾ? ಓಕೆ ಓಕೆ, ಲೆಟ್ಸ್ ಗೋ, ಬಾಯ್, ಸಿ ಯು ಇನ್ ದ ರೋಲ್ ಮಾಡಿ. ಈಗ ಬೆನ್ನಲ್ಲಿ ಸೊ SDM ಅಲ್ಲಿ ನಾವು ಒಂದೇ ಕ್ಲಾಸಲ್ಲಿದ್ವಿ. ಫಸ್ಟ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ನಾನು ತುಂಬ 80% ಎಲ್ಲ ತಗೊಂಡಿದ್ದೆ. ಆಮೇಲೆ ಇವರು ಪರಿಚಯ ಆಯಿತು. ನಾವು ಫಸ್ಟ್ ಬೆಂಚಲ್ಲಿದ್ದವರು ಹಿಂದೆ ಹೋಗಿ ಆಮೇಲೆ ಜಸ್ಟ್ ಪಾಸ್ ತುಂಬ ಕಷ್ಟದಲ್ಲಾಗಿದ್ದು. ಸರ್ ಹೇಳಿ, ಹೆಂಗಿದೆ ಪಯಣ ನಮ್ಮದು ಮುಂಬೈಗೆ? ಇವಾಗ ಜೈ ತುಂಬ ಸಕ್ಸಸ್ ಆಗಿ ಸಖತ್. ನಮ್ಮದು ಫಸ್ಟ್ ಜರ್ನಿ ಇಷ್ಟು ಲಾಂಗ್, ನಂದು ಮತ್ತೆ ರೂಪೇಶ್ ಇದು. ಹಾಗೆ ಫುಲ್ ಎಂಜಾಯ್ಮೆಂಟ್. ಮುಂಬೈಯಲ್ಲಿ ಗ್ರ್ಯಾಂಡ್ ರಿಲೀಸ್. ಜೈ. ವೆರಿ ಗುಡ್. ಅವರ ಫಸ್ಟ್ ವ್ಲಾಗ್. ಸೊ ಒಳ್ಳೇದಾಗಲಿ ಸರ್, ವ್ಲಾಗ್ ಜಗತ್ತಿಗೆ ಸ್ವಾಗತ. ಥ್ಯಾಂಕ್ ಯು ಬಾಯ್. ಹಾಯ್, ಫೈನಲಿ ನಾವು ಮುಂಬೈ ರೀಚ್ ಆಗಿದ್ದೀವಿ. ಇನ್ ಬಿಟ್ವೀನ್ ಕ್ಯಾಮ್ರಾ ಟೀಮ್ ಒಂದು ಕಡೆ ಇತ್ತು, ನಾನೊಂದು ಕಡೆ ಇದ್ದೆ. ಸೊ ಕಂಟಿನ್ಯೂ ನಿಮಗೆ ತೋರ್ಸೋಕ್ಕಾಗಿಲ್ಲ. ನಾವು ಹೇಳಿದ ಟೈಮಿಗೆ ದೇವರಾಣೆ ತಲುಪಿಲ್ಲ. ನಾವು ಇಲ್ಲಿಗೆ ತಲುಪಿರೋದು 11:15. ಅಷ್ಟೊಂದು ಟ್ರಾಫಿಕ್ ಇತ್ತು, ಅಷ್ಟೊಂದು ಟೈಮ್ ತಗೊಳ್ತು ರೀಚ್ ಆಗೋದಕ್ಕೆ. ಇಲ್ಲಿ ಊಟ ಮಾಡಿಕೊಂಡು ರೂಮ್ಗೆ ಹೋಗೋದು, ಮಲಗೋದು. ವೆಲ್ಕಮ್ ಜೈ ಹಿಂದ್, ವೆಲ್ಕಮ್. ಸಕ್ಕತ್ತಾಗಿ ಏನು ಈ ಊಟದ ವ್ಯವಸ್ಥೆ ಮಾಡಿರೋದು ನಮ್ಮ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆನರ್ಡ್. I'm honored. ಎಂಕ್ ತುಳುಡ್ ಪಾತ್ರೋಡ್ ಹಾಕೊಂಡು. ಓಕೆ, ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಇವರು, ರಿಲೇಟಿವ್ ಇವರು. ಸೊ ಹಾಗಾಗಿ ನಾವು ಮಂಗಳೂರಿಗೆ ಬಂದಾಗ ಅವ್ರು ಸಿಗ್ತಾರೆ, ಆ್ಯಂಡ್ ಮುಂಬೈಗೆ ಬಂದಾಗ ನಾವು ಅವ್ರಿಗೆ ಸಿಗ್ತೀವಿ. ಬಿಕಾಸ್ ನಮ್ಮ ಪ್ರೊಡ್ಯೂಸರ್ ಅನಿಲ್ ಶೆಟ್ಟಿ ಅವರ ಕ್ಲೋಸೆಸ್ಟ್ ಫ್ರೆಂಡ್ ಅಂತಲೂ ಹೇಳ್ಬೋದು, ಬ್ರದರ್ ಅಂತಲೂ ಹೇಳ್ಬೋದು. ಮೋರ್ ಆಫ್ ಅ ಫ್ರೆಂಡ್ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಟ್ ವಾಸ್ ರಿಯಲಿ ಅ ಗ್ರೇಟ್ ಟ್ರೀಟ್. It was a pleasure to host you all, the entire team of Jai, and I wish you all the best. I think you all have achieved heights because Sunil Anna is with you all, and there is nothing that can stop you all achieving heights. All the best to you all, and it's really a honor to host you all. I think I should really appreciate Anil that he has given me an opportunity to do that. Thanks a lot. ಎಸ್, ನೋಡಿ ಪ್ರಸಾದನ ನಮಗೆ ಕೊಟ್ಟಿರೋ ಟ್ರೀಟ್ ಎಷ್ಟು ಸಕ್ಕದಾಗಿದೆ ಅಂತಂದರೆ, ಸದಾ ಡಯಟಲ್ಲಿರೋವಂಥ ನಮ್ಮ ವಿಲನ್ ನೋಡಿ ಹೆಂಗೆ ತಿಂತಾರೆ ನೋಡಿ. ನನ್ನ ಪ್ರಕಾರ 2-3 ಐಸ್ ಕ್ರೀಮ್ ಅದು. ಸರ್ ಹೇಳಿ, ನೀವು ಯಾವಾಗಲೂ ನಾನು ಕೇಳಿದಾಗ ಎಲ್ಲ ವಿಡಿಯೋದಲ್ಲೂ ಡಯಟ್ ಅಂತ ನನ್ನನ್ನು ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಇವತ್ತು ಮಧ್ಯಾಹ್ನ ಚಿಕನ್ ತಿನ್ನೋದು, ಊಟ ಮಾಡೋದು ತೋರಿಸಿದ್ರು, ಇವಾಗ ಐಸ್ ಕ್ರೀಮ್ ತಿನ್ನೋದು ತೋರಿಸ್ತಾ
ಇದ್ದಾರೆ. ಸೊ ನಾನು ಏನು ಚೆನ್ನಾಗಿ ಮಾಡ್ತೀನಿ, ಏನು ಪ್ಲಸ್ ಮಾಡ್ತೀನಿ ಅದನ್ನು ಅಷ್ಟೇ ಮೈನಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೇಳ್ತಾರೆ ನನ್ನ ಈ ಗ್ಲೋ ಇದೆಯಂತೆ, ಅದೇನೋ ಚಾರ್ಮ್ ಇದೆಯಂತೆ. ಏನೂ ಇಲ್ಲ, 4 ದಿನ ರೂಪೇಶ್ ಅವ್ರ ಜೊತೆ ಕೆಲಸ ಮಾಡಿ ನಿಮ್ಗೆ ಆ ಗ್ಲೋ ಬಂದುಬಿಡುತ್ತೆ, ಆ ಚಾರ್ಮು ನಿಮಗೂ ಬಂದುಬಿಡುತ್ತೆ. ಸೊ ಸದ್ಯಕ್ಕೆ ಐಸ್ ಕ್ರೀಮ್ ತಿನ್ನಕ್ಕೆ ಬಿಟ್ಬಿಡಿ ನಾನು ಅವ್ರು ಕೊಟ್ಟಿದ್ದೇನೆ, ಅವ್ರು ವಾಪಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ಸ್ ಅಲಾಟ್. ನಮ್ಮ ಪ್ರೀಮಿಯರ್ ಶೋ ಟಿಕೆಟ್ ಹಿಂಗಿದೆ ನೋಡಿ, ತುಂಬ ಪ್ರೀಮಿಯಂ ಆಗಿದೆ. ಸೊ ದಯವಿಟ್ಟು ಪ್ರಸಾದ್ ಅಣ್ಣನ ವೆಲ್ಕಮ್ ಮಾಡ್ತಾ ಇದ್ದೀನಿ. 1, 2, 3, 4 ಫುಲ್ ಫ್ಯಾಮಿಲಿ ಬರಬೇಕು ಅಂತ. ಅಣ್ಣ ಫುಲ್ ಫ್ಯಾಮಿಲಿ ದೊಡ್ಡ ಸಿನಿಮಾ ತೀರ ನೋಡಿ. ಡೆಫಿನೆಟ್ಲಿ ಫುಲ್ ಫ್ಯಾಮಿಲಿ ತೊಟ್ಟಿ ಬರ್ಪ ಇಂಕೊಲ್ಲು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಟಿಕೆಟ್ಸ್. ಥ್ಯಾಂಕ್ಸ್ ಟು ರೂಪೇಶ್ ಜಿ ಫಾರ್ ಅರೇಂಜಿಂಗ್ ದಿಸ್ ಟಿಕೆಟ್. ಓಕೆ 3, 2, 1 ಜೈ ಜೈ. ಥ್ಯಾಂಕ್ ಯು. आमचे मुंबई, we are in Mumbai, आमचे मुंबई. ಹೇಳಿ ಎಂತ ಹೇಳುದು ಮಾರ, ಎಂತ ಹೇಳುದು. ಸೈಡ್ ಗಾಡಿ ಇದು ಲಾಗ್ ಎಲ್ಲ ಗೊತ್ತಲ್ಲ ನಿಮಗೆ? ಹೌದು. ಲಾಗ್ ಹೇಗೆ ಅಂದರೆ ಸುಮ್ಮನೆ ಸ್ವಲ್ಪ ಮಾತಾಡೋದು ಮತ್ತೆ ನಗೋದು, ಸ್ವಲ್ಪ ಮಾತಾಡೋದು ಮತ್ತೆ ನಗೋದು, ಅದು ಲಾಗ್. ನಮ್ಮ ಒನ್ ಆಫ್ ದ ನೆಗೆಟಿವ್ ರೋಲ್ ಮಾಡಿರೋಂಥವ್ರು, ಇವ್ರ ಹೆಸರು ಮನೋಜ್. ಗೊತ್ತುಂಡಿ, ಗೊತ್ತಿದೆ, ಮನೋಜ್ ಚೇತನ್ ಡಿಸೋಜ ಅಂತ. ಸೊ ಅದು ಮನೋಜ್ ಚೇತನ್ ಅದು ಎರಡೆರಡು ಹೆಸರು ಎಂತಕ್ಕೆ ಅಂತ? ಅದು ಒಂದು ಮನೋಜ್ ಬಂದ್ಬಿಟ್ಟು ತಂದೆ ಹೆಸರು, ತಂದೆ ಹೆಸರು ಮಾಡುವ ಇನ್ನೇನು ಕಟ್ಟುವಲ್ಪ್ಲೇವ. ಮನೋಜ್ ಅಂದ್ರೆ MA ಮಾರ್ಸೆಲ್ ಅಂತ. ಸೆಲೆಸ್ಟಿನ್ ಚೇತನಲ್ಲಿ ಅಮ್ಮಂದ ಹೆಸರು ಉಂಟು, ಹಾಗೆ ಮನೋಜ್ ಚೇತನ್. ದೇವರನ್ನ ಅರ್ಥ ಆಗ್ಲಿಲ್ಲ ಅಂತ ಎಂತದೊಂದು ಬ್ರೋ ಇನ್ನೇನು ಮಾಡೋಡ್ಸಿ ದೇವರನ್ನ ಮಾಡುವ. ಇಲ್ಲಿ ಬನ್ನಿ, ಇದು ಒನ್ ಆಫ್ ದ ಪ್ರೊಡ್ಯೂಸರ್. ಸರಿ ಹೇಳಿ, ಮುಂಬೈಲಿ ಇದ್ದೀರಾ, ಹೆಂಗೆ ಅನ್ನಿಸ್ತಾ ಇದೆ? 2 ಆಗಿದೆ. ಸೊ ಯಾವತ್ತಾದ್ರೂ ಅಂದ್ಕೊಂಡಿದ್ರೆ ಒಂದು ಸಿನಿಮಾ ರಿಲೀಸ್ಗೆ ಒಂದು 2 ಗಂಟೆಗೆಲ್ಲ ಹಿಂಗೆಲ್ಲ ಬರ್ತೀರಾ ಅಂತ? ಇಲ್ಲ, ಯಾವತ್ತು ಅಂದ್ಕೊಂಡಿರಲಿಲ್ಲ. ಸಂತೋಷ ಏನಂದರೆ ಮಂಗಳೂರು ಬಿಸಿಲಿಂದ ಬಂದು ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಚಳಿಯಲ್ಲೇ ಒಂದು ನಗು, ಒಂದು ಸಂತೋಷನೇ ಬೇರೆ. ಸೊ ಕಸಕಾಯಿ ಮುಂಬೈ ಬರ ಲಗ. ಓಕೆ, ಗುಡ್ ನೈಟ್.